ಹಿಂಸಾತ್ಮಕ ರೀತಿಯಲ್ಲಿ ಕಟ್ಟಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದಂತಹ ಪ್ರಕರಣವನ್ನ ಪತ್ತೆ ಹಚ್ಚಲಾಗಿದೆ. ಬಜರಂಗ ದಳ ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸ್ ಕಾರ್ಯಾಚರಣೆ ನಡೆದಿದೆ. ಮಂಗಳೂರು ಜಪ್ಪಿನಮೊಗರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಿಂಸಾತ್ಮಕವಾಗಿ ಜಾನುವಾರುವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಟ್ರಕ್ ಅನ್ನು ತಡೆದ ಪೊಲೀಸರು ಅದನ್ನ ಶೋಧಿಸಿದ್ದಾರೆ. ಟ್ರಕ್ನಲ್ಲಿ 27 ಜಾನುವಾರುಗಳನ್ನ ಹಿಂಸಾತ್ಮಕ ರೀತಿಯಲ್ಲಿ ಸಾಗಿಸುತ್ತಿದ್ದು ಪತ್ತೆಯಾಗಿತ್ತು. ಇನ್ನು ಹಾವೇರಿಯಿಂದ ಮಂಗಳೂರು ಮೂಲಕ ಇವುಗಳನ್ನ ಕೇರಳಕ್ಕೆ ಸಾಗಾಟ ಮಾಡಲಾಗ್ತಿತ್ತು ಎನ್ನಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಾಡಿ ಬಂದ್ ಮಾಡು ಅಲ್ಲಿಗೆ ಫೋನ್ ಮಾಡಿ ಒಂದು ನಿಮಿಷ ಯಾವನ ಫೋನ್ ಮಾಡಿ ಹೇಳ್ತಾನೆ ಅಲ್ಲಿಗೆ ಇನ್ನೂ ಇಲ್ಲಿ ಇಳಿಸಿಲ್ಲ ಸರ್. ನಮಗೆ ಮನುಷ್ಯಂತಿರೋ ನಾನು 180 ಜಾನುವಾರು ಸಾಕು ತಗೊಳ್ತೇವೆ. ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕು. ಸರಿ ನಿಮಗೆ ವಾಟ್ಸಪ್